ಕುಚ್ಚಲಕ್ಕಿಯ ಊಟ ಮಾಡಿದ್ರೇನೆ ಕರಾವಳಿಗರಿಗೆ ಸಂತೃಪ್ತಿ. ಊರ್ ಬಿಟ್ಟು ಬೇರೆ ಊರಿಗೆ ಹೋದ್ರೂ ಬಾಯ್ಲ್ಡ್ ರೈಸ್ ಸಿಗೋ ಹೋಟೆಲ್ ಎಲ್ಲಿದೆ ಅಂತ ಹುಡುಕ್ತಾರೆ. ಹೇಗಿದ್ರು ಇಲ್ಲಿನ ಪಡಿತರ ಕೇಂದ್ರದಲ್ಲಿ ಮಾತ್ರ ಕುಚ್ಚಲಕ್ಕಿ ಸಿಗ್ತಾ ಇರಲಿಲ್ಲ. ಆದ್ರೀಗ ಕರಾವಳಿಗರ 10 ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕುಚ್ಚಲಕ್ಕಿ ನೀಡಿ ಅಂತ ಸರ್ಕಾರ ಹೇಳಿದ್ದು ಕರಾವಳಿಗರು ಫುಲ್ ಖುಷಿಯಾಗಿದ್ದಾರೆ. ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆ, ಸಂಸ್ಕೃತಿ, ಹವಾಮಾನದಲ್ಲಿ ವ್ಯತ್ಯಾಸ ಇರುವಂತೆ ಆಹಾರ ಪದ್ಧತಿಯಲ್ಲೂ ವ್ಯತ್ಯಾಸ ಇರುತ್ತೆ. ಅದರಂತೆ ಕರಾವಳಿಗರು ಕುಚ್ಚಲಕ್ಕಿ ಊಟವನ್ನೇ ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ. ಬಿಳಿ ಅಕ್ಕಿ ಊಟ ಅಂದ್ರೆ ಕರಾವಳಿಗರಿಗೆ ಅಷ್ಟಕ್ಕಷ್ಟೇ. ಹೀಗಿದ್ರೂ ಕರಾವಳಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ಕುಚ್ಚಲಕ್ಕಿ ಸಿಗ್ತಾನೆ ಇರಲಿಲ್ಲ. ಬದಲಾಗಿ ಬೆಳ್ತಿಗೆ ಅಕ್ಕಿಯನ್ನೇ ಪಡೆಯಬೇಕಾದ ಅನಿವಾರ್ಯತೆ ಇತ್ತು. ಕೆಲವರು ಅನಿವಾರ್ಯವಾಗಿ ಇದನ್ನೇ ಊಟ ಕೂಡ ಮಾಡ್ತಾ ಇದ್ರು. ಕೆಲವರು ತಿಂಡಿಗಾಗಿ ಬೆಳ್ತಿಗೆ ಅಕ್ಕಿಯನ್ನು ಬಳಕೆ ಮಾಡ್ತಾ ಇದ್ರು. ಕೆಲವು ಕಡೆ ನ್ಯಾಯಬೆಲೆಯಲ್ಲಿ ಸಿಗೋ ಅಕ್ಕಿಯನ್ನು ತೆಗೆದುಕೊಂಡು ಮಾರಾಟ ಕೂಡ ಮಾಡ್ತಾ ಇದ್ರು. ಹೀಗಾಗಿ ಕರಾವಳಿಗರು ನ್ಯಾಯಬೆಲೆ ಅಂಗಡಿಯಲ್ಲಿ ಕುಚ್ಚಲಕ್ಕಿ ನೀಡಿ ಅಂತ ಸುಮಾರು 10 ವರ್ಷಗಳಿಂದ ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಕೆ ಮಾಡಿದ್ರು. ಇದರ ಫಲವಾಗಿ ಸದ್ಯ ಕೇಂದ್ರ ಸರ್ಕಾರ ನ್ಯಾಯಬೆಲೆ ಅಂಗಡಿಯಲ್ಲಿ ಕುಚ್ಚಲಕ್ಕಿ ನೀಡುವ ತೀರ್ಮಾನಕ್ಕೆ ಒಪ್ಪಿಗೆ ನೀಡಿದೆ. ನಮ್ಮ ಪ್ರಸ್ತಾಪವನ್ನು ಗಮನದಲ್ಲಿಟ್ಟುಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಅವರು, ನಮ್ಮ ಸಂಸದೆ ಮತ್ತು ಕೇಂದ್ರದ ಮಂತ್ರಿಯಾಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಮಾಡಿರುವಂಥ ಶಿಫಾರಸುಗಳ ಆಧಾರದಲ್ಲಿ ಇವತ್ತು ಕುಚ್ಚಿಗೆ ಅಕ್ಕಿಯನ್ನು ಪಡಿತರ ವ್ಯವಸ್ಥೆಗೆ ನೀಡಲಿಕ್ಕೆ ಬೇಕಾದ ಆದೇಶವನ್ನು ಕೇಂದ್ರ ಸರ್ಕಾರ ನೀಡಿದೆ. ಆ ಕಾರಣಕ್ಕೋಸ್ಕರ ನಮ್ಮಿಬ್ಬರೂ ಸಂಸದರನ್ನು ಮತ್ತು ಕರಾವಳಿ ಜಿಲ್ಲೆಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರನ್ನು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಿದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಹಾರ ಮಂತ್ರಿ ಆಗಿರುವಂಥ ಉಮೇಶ್ ಕತ್ತಿ ಅವರು, ನಮ್ಮ ಆಹಾರ ನಿಗಮದ ಉಪಾಧ್ಯಕ್ಷರಾಗಿರುವಂಥ ಕಿರಣ್ ಕೊಡ್ಗೆ ಅವರು ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡಿ ಈ ಕುಚ್ಚಿಗೆ ಅಕ್ಕಿಯನ್ನು ಪಡಿತರ ವಿತರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಆದೇಶ ಕೊಡೋದಕ್ಕೋಸ್ಕರ ನಾನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಕೇಂದ್ರ ಸಚಿವರಿಗೆ, ನಮ್ಮ ಸಂಸದರಾದ ನಳಿನ್ ಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಪ್ರಸ್ತಾಪ ಇರುವಂತೆ M4, ಜಯ ಈ ಎಲ್ಲ ತಳಿಗಳನ್ನು ಲೇವಿ ಮೂಲಕ ಸಂಗ್ರಹ ಮಾಡುವಂಥದ್ದು ಮತ್ತು ಅದನ್ನು ಖರೀದಿ ಮಾಡಿ ಇಲ್ಲಿಯೇ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅದನ್ನು ಸಂಸ್ಕರಣ ಮಾಡಿ ಇಲ್ಲಿರುವಂಥ ಪಡಿತರ ವ್ಯವಸ್ಥೆಗೆ ಇಲ್ಲೇ ಕೊಡಲಿಕ್ಕೆ ಅನುಮತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನೋದು ಸಮಾಧಾನ ಸಂಗತಿ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪಡಿತರ ಮೂಲಕ ವಿತರಣೆ ಮಾಡಲು 1 ಲಕ್ಷ ಕ್ವಿಂಟಲ್ ಕುಚ್ಚಲಕ್ಕಿ ಅಕ್ಕಿ ಬಿಡುಗಡೆಯಾಗಲಿದೆ. M4 ಜಯ ತಳಿಯ ಅಕ್ಕಿಯನ್ನು ಖರೀದಿ ಮಾಡಿ ವಿನಿಯೋಗಿಸುತ್ತೇವೆ ಅಂತ ಸಚಿವರು ಭರವಸೆ ಕೂಡ ನೀಡಿದ್ದಾರೆ. ಸದ್ಯ ಸರ್ಕಾರದ ಈ ತೀರ್ಮಾನದಿಂದ ಕರಾವಳಿಯ ಜನ ಸಂತಸಗೊಂಡಿದ್ದು, ಇದರಿಂದ ಕರಾವಳಿಯಲ್ಲಿ ಭತ್ತದ ಕೃಷಿಗೆ ಉತ್ತೇಜನ ಸಿಕ್ಕಂತಾಗಿದೆ. ಕೇಂದ್ರ ಸರ್ಕಾರ ಇವತ್ತು ಅನುಮತಿಯನ್ನು ಕೊಟ್ಟು ಅಧಿಕೃತವಾಗಿ ರಾಜ್ಯದ ಪಡಿತರ ಅಂಗಡಿಗಳಲ್ಲಿ ಅದನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಗೆ ಒಂದು ಪರವಾನಗಿಯನ್ನು ಕೊಡ್ತಾ ಇರುವಂತಹದ್ದು ಒಂದು ಒಳ್ಳೆಯ ಬೆಳವಣಿಗೆ. ಇದರಿಂದ ದಶಕಗಳಿಂದ 1-2-3 ದಶಕಗಳಿಂದ ಒಂದು ಕರಾವಳಿ ಭಾಗದಲ್ಲಿ ಕೃಷಿ ಹಿನ್ನಡೆಗೆ ಅನುಭವಿಸಿದೆ. ಅನೇಕ ಕಾರಣಗಳಿಂದಾಗಿ ಕಾರ್ಮಿಕರ ಕೊರತೆ ಅಥವಾ ನಗರೀಕರಣದ ಪ್ರಾಬ್ಲಮ್ ಇರ್ಬೋದು, ಕಾರಣಗಳಿರ್ಬೋದು, ಅನೇಕ ಕಾರಣಗಳಿಂದಾಗಿ ಭತ್ತದ ಕೃಷಿ ಅಂತ ಹೇಳುವಂಥದ್ದು ಕರಾವಳಿ ಭಾಗದಲ್ಲಿ 1-2 ದಶಕಗಳಿಂದ ಇದು ಹಿನ್ನಡೆ ಅನುಭವಿಸುವಂಥ ಹೊತ್ತಿನಲ್ಲಿ ಈ ಕೇಂದ್ರ ಸರ್ಕಾರ ಕಜೆ ಅಕ್ಕಿಗೆ ಒಂದು ಮಾರಾಟಕ್ಕೆ, ಪಡಿತರ ವ್ಯವಸ್ಥೆಯಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಮತ್ತು ಕರಾವಳಿ ಭಾಗದಲ್ಲಿ ಕಜೆ ಅಕ್ಕಿ ಬೆಳೆಗೆ ಅಥವಾ ಭತ್ತದ ಕೃಷಿಗೆ ಒಂದು ಪುನಶ್ಚೇತನ ದೊರೆಯಲಿಕ್ಕೆ ಒಂದು ಹೊಸ ಅವಕಾಶ ಆಗ್ತದೆ. ರೈತರು ಆ ನಿಟ್ಟಿನಲ್ಲಿ ಪುನರಪಿ ಯೋಚನೆ ಮಾಡುವಂತಹ ಮತ್ತೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಒಂದು ಉತ್ಸಾಹವನ್ನು ತಂದುಕೊಡುತ್ತದೆ ಅಂತ ನಾನು. ಒಟ್ನಲ್ಲಿ ಕರಾವಳಿಗರ ದಶಕಗಳ ಬೇಡಿಕೆ ಈಡೇರಿದೆ. ಅಂಗಡಿಯಿಂದ ಹೆಚ್ಚು ಬೆಲೆ ಕೊಟ್ಟು ಕುಚ್ಚಲಕ್ಕಿ ಖರೀದಿ ಮಾಡಲಾಗದ ಬಡವರು ಈ ಮೂಲಕವಾದರೂ ತಮ್ಮಿಷ್ಟದ ಕುಚ್ಚಲಕ್ಕಿ ಊಟವನ್ನ ಮಾಡುವಂತಾಗಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.